ಈ ನಡುವೆ ನಮ್ಮ ಜೊತೆಗೆ ಸ್ಥಳೀಯರಾಗಿರುವಂತಹ ರಾಘವೇಂದ್ರ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ರಸ್ತೆಯನ್ನು ನಾವು ನೋಡ್ತಾ ಇದ್ದೇವೆ. ಹೌದು. ಎಂತ ಕತೆ ಇದು? ಇನ್ನೂ ಅವರು ಇನ್ನೂ ಸರಿ ಮಾಡಿಲ್ಲ ಸರ್, ಅರ್ಧ ಮಾಡಿಟ್ಟು ಹೋಗಿದ್ದಾರೆ. ಹೌದು, ನಮಗೆ ಇಲ್ಲಿ ಕಾಣಿಸ್ತಾ ಉಂಟು. ಮೊಣಕಾಲು ತನಕ ಕಾಲು ಏನು ಎಳೆಯುತ್ತೆ ಅಲ್ಲಿ ಕೆಸರ್ಗೆ. ಹೌದು. ಈ ರೀತಿ ಆದ್ರೆ ನಾವು ಅವರಿಗೆ ವಾರ್ನಿಂಗ್ ಕೊಟ್ರು, ನಾವು ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರು ಸಹ ಅದು ಏನು ಆಗ್ಲಿಲ್ಲ. ಈಗ ಎಷ್ಟು ದಿವಸ ಆಯ್ತು ಈ ರೀತಿ ಇವರು ಕೆಲಸ ನಿಲ್ಲಿಸಿ ಹೋಗಿಲ್ಲಿ? ಮೊನ್ನೆ ಸಂಡೇ ಮಾಡಿದ್ರು ಸರ್ ನೈಟ್. ಇವತ್ತಿಗೆ 4 ದಿನ ಆಯ್ತು. ಈ ರೀತಿ ಅರ್ಧದಲ್ಲೇ ಬಿಟ್ಟು ಹೋಗಿದ್ದಾರೆ. ನೀವು ಕಷ್ಟಪಡ್ಬೇಕು. ನಾವು ಕಷ್ಟಪಡುದು. ಈಗ ನಾವು ಕೆಲವರು ನೋಡಿ ಗಡಿಬಿಡಿಯಲ್ಲಿ ಓಡಿ ಬರುವಾಗ ಮೆಡಿಕಲ್ಗೆ ತುಂಬಾ ಜನ ಬಿದ್ದಿದ್ದಾರೆ. ಕೆಲವರದು ಮೊಬೈಲ್ ಅದರೊಳಗಿದೆ, ಚಪ್ಪಲ್ ಒಳಗಿದೆ ಕೆಸರಿನಲ್ಲಿ. ನಾನು ಅದನ್ನು ಇನ್ಸ್ಟಾಲ್ ಮಾಡುವಾಗಲೇ ಮಾತಾಡಿದ್ದೇನೆ, ಅಬ್ಜೆಕ್ಷನ್ ಮಾಡಿದ್ದೆ. ಏನ್ ಮಾಡುವಾಗ? ಅದನ್ನು ಅಲ್ಲಿ ಗುಳಿ ತೆಗೆಯುವಾಗಲೇ ಇನ್ಸ್ಟಾಲ್ ಮಾಡುವಾಗಲೇ ಮೆಷಿನ್ ನಾನು ಅಬ್ಜೆಕ್ಷನ್ ಮಾಡಿದೆ ಹೋಗಿ. ಆದ್ರೆ ನನಗೆ ಯಾರು ಬೆಂಬಲ ಕೊಡ್ಲಿಲ್ಲ. ಅಂದ್ರೆ ನಮ್ಮ ಬೇರೆ ಬಂದ್ರು, ಅದು ನಾವು NH ಇದ್ರಲ್ಲಿ ನಾವೀಗ ಮಾತಾಡ್ಲಿಕ್ಕೆ ಆಗ್ತದೆ, ನಮ್ದು ಎಂತ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಹೋದ್ರು. ಏನ್ ಮಿಷಿನ್ ಅಳವಡಿಸಿದ್ದಾರೆ ರಾಘವೇಂದ್ರ ಅವರು? ಅದಂದ್ರೆ ಅದು ಅವರು ಪೈಪ್ ಅಳವಡಿಸ್ಲಿಕ್ಕೆ ನೀರನ್ನು ಬಿಡುದ ಹೊಟ್ಟೆ ಮಾಡಿ ಅಂಡರ್ಗ್ರೌಂಡ್ ಅಲ್ಲಿ ನೀರು ಮಾಡಿ ಹೊಟ್ಟೆ ಮಾಡಿ ಆ ಪೈಪ್ ಅನ್ನು ನೀರು ಬಿಟ್ಟು ಅದು ಇನ್ನೊಂದು ಕಡೆ ಕೆಸರ ಮೇಲೆ ಬರ್ತದೆ. ಇದು ಹಾಗೆ ಆದದ್ದು ನಮ್ಮ ಎದುರಲ್ಲಿ. ಅವರು ಆ ಕಡೆ ನಮ್ದು ಅಲ್ಲಿ ಪೋಸ್ಟ್ ಆಫೀಸ್ ಭಾರತ್ ಬ್ಯಾಂಕಿನ ಎದುರಿಂದ ಅವರು ನೀರು ಬಿಟ್ಟು ಹೊಟ್ಟೆ ಮಾಡಿಕೊಂಡು ಅದು ಕೆಸರು ನಮ್ಮ ಇದರಲ್ಲಿ ಮೇಲೆ ಬಂದದ್ದು. ಫುಲ್ ಕೆಸರು ನಮ್ಮ ಎದುರು ಬಿಲ್ಡಿಂಗ್ ಎದುರಲ್ಲಿ ಮೇಲೆ ತಂದದ್ದು ಅದೆಲ್ಲ. ಅಷ್ಟು ಕ್ಲಿಯರ್ ಮಾಡಿದ ಓಪನ್ ಮಾಡಿ ಪೈಪ್ ಹಾಕ್ಲಿಕ್ಕೆ. ಹಾಗಾಗಿ ಅದು ನಮ್ಮ ಎದುರು ಕೆಸರುಮಯ ಆಯ್ತದೆ. ಒಂದು ಬದಿಯಿಂದ ನೀರನ್ನು ತೆಗೆದುಕೊಟ್ಟದ್ದು, ಇನ್ನೊಂದು ಬದಿಯಲ್ಲಿ ಅವ್ರು ಅಂದ್ರೆ ಅಲ್ಲಿ ಕೊರಿತಾ ಹೋಗುವಾಗ ನೀರನ್ನು ಒಟ್ಟಿಗೆ ಬಿಡ್ತಾರೆ. ಅದು ನಮ್ಮಲ್ಲಿ ಅದಕ್ಕೆ ಗುಳಿ ತೆಗೆಯುದು, ಅಲ್ಲಿಂದ ಬಂದದ್ದು ಜಾಯಿನ್ ಆಗುವಾಗ ನೀರು ಕೆಸರೆಲ್ಲ ಒಟ್ಟಿಗೆ ನಮ್ಮಲ್ಲಿ ಮೇಲೆ ಬರುದು. ಹಾಗೆ ಈಗ ಈ ರೀತಿ ಅಸ್ತವ್ಯಸ್ತ ಮಾಡಿ ಈಗ ಅವರು 4 ದಿವಸ ಏನು ವಿಷಯ ಅಂದ್ರೆ ನೋಡಿ, ಈ ವಿಚಾರದಲ್ಲಿ ಈಗ ನಿಮ್ಮ ಮೀಡಿಯಾದವರು ಮಾತ್ರ ಜನರ ಸಹ ಇದಕ್ಕೆ ನಿಲ್ತಿದ್ದಾರೆ ಅಂತ ಅನಿಸ್ತದೆ. ಯಾಕೆ ಗೊತ್ತುಂಟಾ, ನಾವು ಬೇರೆ ದಿನಪತ್ರಿಕೆಗಳಿಗೆ ತಿಳಿಸಿದಾಗ ಯಾರು ಅದನ್ನು ನೋಡಿ ಅದನ್ನು ಜನರಿಗೆ ತಿಳಿಸುವ ಹಾಗೆ ಹಾಕಲಿಲ್ಲ ಅದನ್ನು ಮಾಹಿತಿಯನ್ನು. ನಾವು ನಿಮ್ಮ ಪರವಾಗಿ ಮಾತಾಡ್ತೇವೆ. V4ನವರು ಮಾತ್ರ ಈಗ ಅದನ್ನು ಎಷ್ಟು ಇನಿಷಿಯೇಟಿವ್ ತಗೊಂಡು ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಅಲ್ಲ, ಜನರಿಗೆ ಇದು ರಾಘವೇಂದ್ರ ಅವರ ಅಲ್ಲಿ ಏನಾದ್ರೂ ಸ್ಕೂಲ್ ಮಕ್ಕಳು ಹೋದ್ರೆ ಏನಾಗ್ಬೋದಿತ್ತು ನೀವ್ ಹೇಳಿ? ಸಣ್ಣ ಪುಟ್ಟ ಮಕ್ಕಳು ಹೋದ್ರೆ ಏನಾಗ್ಬೋದಲ್ಲಿ? ಅದೇ ಹೇಳಿದು ಯಾರ್ದಾದ್ರೂ ಪ್ರಾಣ ಹೋಗೋ ತನಕ ಜಿಲ್ಲಾಡಳಿತ ಕಾಯೋದಾ? ಅದು ಕರೆಕ್ಟ್. ನಾನು ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾವು ಬೇರೆ ದಿನಪತ್ರಿಕೆಗಳಿಗೆ ಹೇಳಿದಾಗ ಅವರು ನಮಗೆ ಅವರಿಂದ ಅಡ್ವರ್ಟೈಸ್ಮೆಂಟ್ ಬರ್ತದೆ ಅಂತ ಹೇಳ್ತಾರೆ. ಅದು ಬರ್ತಾ ಇರ್ಲಿ, ನೋ ಪ್ರಾಬ್ಲಮ್. ಆದ್ರೆ ಯಾರಿಗೆ ಕೂಡ ಈ ರೀತಿಯಾಗಿ ತೊಂದರೆ ಮಾಡುವಂತ ಅಧಿಕಾರ ಇಲ್ಲಲ್ಲ. ಅದು ಸರಿ ಸರ್. ನೀವು ಹೇಳಿ ಸರಿ. ಅದೇ ನೀವು ಅಂದ್ರೆ ಪಬ್ಲಿಕ್ ಸೆನ್ಸ್ ಬೇಕು, ಜನರಿಗೆ ತೊಂದರೆ ಆಗುದನ್ನ 4 ಜನರಿಗೆ ಹೇಳುವಾಗ ಇರಬೇಕು. ಅದು ನಮಗೆ ಬೇಜಾರಾಗಿದೆ. ನೋಡಿ, ಅಲ್ಲಿ ನಾವು ದೃಶ್ಯಗಳಲ್ಲಿ ನೋಡುವಾಗ ಕಾಣ್ತದೆ, ಅಲ್ಲಿ ನಡ್ಕೊಂಡು ಹೋಗುವವರು, ಅಂಗಡಿ ಆಚೀಚೆ ಹೋಗುವವರು ಮೊಣಕಾಲು ತನಕ ಅದರಲ್ಲಿ ಕೆಸರಲ್ಲಿ ಊತ ಹೋಗುತ್ತೆ ಕಾಲು. ಪಾಪ ಒಂದು ವೇಳೆ ಸ್ಕೂಲ್ಗಳು ಓಪನ್ ಆಗಿದ್ದರೆ ರಾಘವೇಂದ್ರ ಅವರೇ ಏನೆಲ್ಲ ಅನಾಹುತಗಳು ನಡೀತಾ ಇತ್ತು? ಅದು ಸರ್, ನೀವು CC ಕ್ಯಾಮರಾದ ಫುಟೇಜ್ ನೋಡಿದ್ರೆ ನೋಡಿ, ಎಷ್ಟು ಜನ CC ಕ್ಯಾಮರಾದ ಫುಟೇಜ್ಗಳನ್ನೇ ನೋಡ್ತಾ ಇದ್ದೇವೆ. ಅಲ್ಲಿ ಯಾವ ರೀತಿ ದೊಡ್ಡ ಗಂಡಸರು ಹೋಗುವಾಗ, ಯುವಕರು ಹೋಗುವಾಗ ಯಾವ ರೀತಿ ಅದರಲ್ಲಿ ಕುಸಿತಾ ಇದ್ದಾರೆ ಅಂತ ನೋಡಿ. ಇಬ್ರು ಜನಪ್ರತಿನಿಧಿಗಳು ಹೊಸಬೆಟ್ಟಿನ ಕಾರ್ಪೊರೇಟರ್ ಮತ್ತು ಸುರತ್ಕಲ್ ಕಾರ್ಪೊರೇಟರ್ ಅಬ್ಜೆಕ್ಷನ್ ಮಾಡಿದಾಗ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೋಗಿ. ಅವರು ನಮ್ಮ ಕೆಲಸಕ್ಕೆ ತಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕೆಲಸಕ್ಕೆ ತಡೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾರದೋ ತಲೆ ತೆಗೆಯುವುದಂತೆಯಾ? ಅವ್ರು ಹೇಳುದು ಹಾಗೆ ಕಂಪ್ಲೇಂಟ್ ಕೊಟ್ಟ. ಮತ್ತೆ ನಮಗೆ ಬಂದ ಮಾಹಿತಿ ಪ್ರಕಾರ ಅದರಲ್ಲಿ ಕೆಲಸ ಮಾಡುವವರು ಬಾಂಗ್ಲಾದೇಶಿಗಳು ಅಂತ ನಮಗೆ ಗೊತ್ತುಂಟು. ಆದ್ರೆ ಅದನ್ನು ತನಿಖೆ ಮಾಡುದಿಲ್ಲ ಸಂಬಂಧಪಟ್ಟ ಇಲಾಖೆಯವರು. ಅದೊಂದು ದೂರು ಕೊಡಿ ನೀವು ಸ್ಥಳೀಯರು ಜಿಲ್ಲಾಧಿಕಾರಿಗೆ ಒಂದು ದೂರು ಕೊಡಿ. ಸ್ಥಳೀಯರು ಜಿಲ್ಲಾಧಿಕಾರಿಗೆ ಒಂದು ಲಿಖಿತವಾಗಿ ಬರೆದು 4 ಜನ ಸಿಗ್ನೇಚರ್ ಮಾಡಿ ದೂರು ಕೊಡಿ. ತನಿಖೆ ಆಗಬಹುದು.